sa sa re re mama pa pa re re mama pa pa ni ni mama pa pa ni ni sa 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 ni da pa ma ga re pa 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 mama pa 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 ma pa. ಒಂದು ಪ್ರಾರ್ಥಿಸಿ ಅದಕ್ಕೆ ಪೂಜೆ ಮಾಡಿ ಗೆಜ್ಜೆಯನ್ನು ಬಹಳ ಭಕ್ತಿಯಿಂದ ಕಾಲಿಗೆ ಕಟ್ಟಿಕೊಂಡು ಹಿರಿಯರ ಆಶೀರ್ವಾದ ಪಡೆದು ಗೆಜ್ಜೆಯನ್ನು ಕಟ್ಟಿ ಇವತ್ತು ವಿದ್ಯೆ ಪ್ರಾರಂಭ ಮಾಡಬೇಕು ಅಂತ ಲೆಕ್ಕ. ಒಂದು ಗೊಂದಲ ಅಥವಾ ಯಾವುದೇ ರೀತಿಯ ಮಾನಸಿಕ ಕ್ಲೇಶಗಳಿದ್ರೆ ಅದನ್ನು ನಿವಾರಣೆ ಮಾಡಿ ಸರಸ್ವತಿಯು ಸುಜ್ಞಾನವೆಂಬ ಒಂದು ದೀಪವನ್ನು ನಮ್ಮ ಮನಸ್ಸಿನಲ್ಲಿ ಬೆಳಗಲಿ. ನಮ್ಮಲ್ಲಿ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಬೇಕಾಗುವಂತಹ ಎಲ್ಲ ಸಂಕಲ್ಪ ಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇದಕ್ಕೆಲ್ಲ ಪೂರಕವಾಗುವಂತಹ ಒಂದು ಜ್ಞಾನವನ್ನು ಸರಸ್ವತಿ ನೀಡಬೇಕು. ನಾವೆಲ್ಲ ನೃತ್ಯ ಕಲಾವಿದರು, ಹಾಗಾಗಿ ನೃತ್ಯ ಕಲಾವಿದರಿಗೆ ನೃತ್ಯವನ್ನು ತಿಳ್ಕೊಳ್ಳಿಕ್ಕೆ, ಅದನ್ನು ಸಾಧಿಸಲಿಕ್ಕೆ ನಮಗೆ ಜ್ಞಾನ ಮುಖ್ಯ. ಅಂತಹ ಒಂದು ಕ್ರಿಯಾಶಕ್ತಿಯನ್ನು, ಜ್ಞಾನಶಕ್ತಿಯನ್ನು ಕೂಡ ಸರಸ್ವತಿ ನೀಡಲಿ. ಅದೇ ರೀತಿಯಲ್ಲಿ ನಾವೆಲ್ಲರೂ ಎಷ್ಟು ಜನ ಸಂಗೀತ ಕಲಿಯುವವರು ನಮ್ಮ ಒಂದು ಕಂಠದಲ್ಲಿ ಸರಸ್ವತಿ ನೆಲೆಸಿ ನಮ್ಮ ಕಂಠದಿಂದ ಒಳ್ಳೆಯ ಸಂಗೀತ ಮೂಡಿ ಬರುವಂತೆ ಅವಳು ಅನುಭವಿಸಬೇಕು. ನಮ್ಮ ಮಾತಿನಿಂದ ಒಳ್ಳೆಯ ಪದಗಳು ನಮ್ಮ ಬಾಯಿಂದ ಬರುವಂತೆ ಆಗಲಿ. ಈ ವರ್ಷ ಇಡೀ ನಾವು ಒಳ್ಳೆಯ ಮಾತನ್ನು ಆಡೋಣ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧೇ ಭವತು ಮೇ ಸದಾ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆತ್ಮಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಮಯಂ ಆಹಾರ್ಯಂ ಚಂದ್ರತಾರಾದಿ तं वन्दे सात्विकं शिवं. गजाननं भूतगणाधिसेवितं कपित्थजम्बोफलसारभक्षितं उमासुतं शोकविनाशकारणं नमामि विघ्नेश्वर पादपङ्कजं. समुद्रवसने देवी पर्वतस्तनमण्डले विष्णुपत्नि नमस्तुभ्यं पादाघातं क्षमस्व मे. या कुन्देन्दुतुषारहारकमला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिः देवैः सदा वन्दिता सा मां पातु सरस्वती भगवती निःशेषजाड्यापहा. नमस्ते शारदा देवी काशीरपुरवासिनी त्वामहं प्रार्थये नित्यं विद्यादानं च देहिनी. अयि जगदम्ब मदम्ब कदम्ब वनप्रियवासिनि हासरते श्रीधरि शिरोमणि विरक्त सकल मुनिवर सुरराज विदुत गुरुहम्.
ಸಂದರ್ಭದಲ್ಲಿ ಎಲ್ಲ ಕಲೆಗಳನ್ನು ನಾವು ಆರಾಧಿಸುವಂಥದ್ದು, ದೇವಿಯ ಆರಾಧನೆಯಲ್ಲಿ ಲಲಿತ ಕಲೆಗಳನ್ನು ಕೂಡ ಆರಾಧಿಸುವಂಥದ್ದು ಬಹಳ ವಿಶೇಷವಾದದ್ದು. ಅದರಲ್ಲೂ 7ನೇ ದಿನದಿಂದ ಶಾರದಾ ಪೂಜೆ ಆರಂಭ, 3 ದಿನಗಳ ಕಾಲ, 7ನೇ, 8ನೇ ಹಾಗೂ 9ನೇ ದಿನ. ಹಾಗಾಗಿ ಶಾರದಾ ಪೂಜೆಯ ಪ್ರಯುಕ್ತ ವಿದ್ಯಾರ್ಥಿಗಳು ತಮ್ಮ ವಿದ್ಯೆ ನೀಡಿದಂತಹ ಗುರುಗಳಿಗೆ ಗುರು ಕಾಣಿಕೆಯನ್ನು ಕೊಟ್ಟು ಅವರ ಆಶೀರ್ವಾದ ಪಡೆಯುವಂಥದ್ದು ಬಹಳ ವಿಶೇಷವಾದದ್ದು. ಶಾರದೆ ಪೂಜೆ 7ನೇ ದಿವಸ ಪ್ರಾರಂಭವಾಗಿ ಇವತ್ತು 2ನೇ ದಿನ, ಅಷ್ಟಮಿ ದಿನ. ಈ ದಿನ ನಾವೆಲ್ಲರೂ ಸೇರಿ ಮಕ್ಕಳ ಗೆಜ್ಜೆ ಪೂಜೆ ಮಾಡುವಂಥದ್ದು ಬಹಳ ವಿಶೇಷವಾದದ್ದು. ಅಂದ್ರೆ ನಮ್ಮಲ್ಲಿ ಗೆಜ್ಜೆ ಎಂಬುದು ದೇವರಿಗೆ ಸಮಾನ. ಆ ಗೆಜ್ಜೆಗೆ ವಿಶೇಷವಾದ ಮಹತ್ವ ಇರುವಂಥದ್ದು. ಅದಕ್ಕೆ ನಾವು ಪೂಜೆಯನ್ನ ಮಾಡಿ ಮತ್ತೆ ಗುರುಗಳಿಗೆ ಕೊಟ್ಟು ಅವರ ಆಶೀರ್ವಾದ ಪಡೆದು ಹಿರಿಯರ ಆಶೀರ್ವಾದ ಪಡೆದು ಆ ಗೆಜ್ಜೆಯನ್ನು ಕಣ್ಣಿಗೆ ಒತ್ತಿಕೊಂಡು ಬಹಳ ಭಕ್ತಿಯಿಂದ ಅದಕ್ಕೆ ಕಟ್ಟಿ ವಿದ್ಯೆಯ ಆರಂಭ ಅಂತ ಮಾಡುವಂಥದ್ದು. ವಿದ್ಯೆ ಆರಂಭ ಅಂದ್ರೆ ನಾವು ವಿದ್ಯೆ ಕಲಿಯುವಾರೆ, ಭರತನಾಟ್ಯದಲ್ಲಿ ಕಲಿಬೇಕಾದ್ರೆ ಪ್ರಾರಂಭದಲ್ಲಿ ಹೇಗೆ ನಮಸ್ಕಾರ ಮಾಡಿ ಅಥವಾ ಕಟ್ಟಡ ಒಂದು ಪ್ರಾರಂಭ ಮಾಡ್ತೇವೋ ಆ ಪ್ರಾರಂಭದ ಹೆಜ್ಜೆಗಳನ್ನು ಹಾಕುವಂಥದ್ದು ಎಂಬುದನ್ನು, ಅಂದ್ರೆ ನಾವೆಲ್ಲ ನಮ್ಮ ಮೂಲಕ್ಕೆ ಹೋಗಿ ಅದನ್ನು ಸ್ಮರಿಸುವಂಥದ್ದು ಬಹಳ ವಿಶೇಷವಾದ್ದು. ಪುನಃ ಪ್ರಾರಂಭ ಪ್ರತಿ ದಿನವೂ ನಮಗೆ ವಿದ್ಯೆ ಕಲಿಯುವಂತಹ ಒಂದು ಅವಕಾಶ. ಯಾವತ್ತು ವಿದ್ಯೆ ಕಲಿತು ಮುಗಿಲಿಕ್ಕಿಲ್ಲ, ಪ್ರತಿದಿನವೂ ನಾವು ಹೊಸತ್ತು ಕಲಿಯುವಂಥದ್ದು ವಿದ್ಯಾರ್ಥಿಗಳು ಎಂಬ ಒಂದು ವಿನಮ್ರ ಭಾವನೆ ಈ ಒಂದು ಆಚರಣೆಯಲ್ಲಿ ಇರುವಂಥದ್ದು. ಈ ದಿನ ಸರಸ್ವತಿಗೆ, ನಟರಾಜನಿಗೆ ಹಾಗೂ ನಮ್ಮ ವಿವಿಧ ಪುಸ್ತಕಗಳು, ಜ್ಞಾನ ನೀಡುವಂತಹ ಪುಸ್ತಕಗಳು, ಗೆಜ್ಜೆಗಳಿಗೆಲ್ಲ ನಾವು ಪೂಜೆ ಮಾಡಿ ಒಂದು ಸಂಭ್ರಮದ ವಾತಾವರಣ. ನೀವೆಲ್ಲ ನೋಡ್ತಿದ್ದಾಗೆ ಮಕ್ಕಳೆಲ್ಲರೂ ಒಂದು ಸಾಂಪ್ರದಾಯಿಕ ಹಬ್ಬದ ವಸ್ತ್ರ ವಿನ್ಯಾಸದಲ್ಲಿ ಇದ್ದುಕೊಂಡು ಸಂಭ್ರಮದಲ್ಲಿ ಆಚರಿಸುವಂಥದ್ದು. ಇವತ್ತು ನಮ್ಮ ಒಂದು ಸಂಸ್ಥೆಯಲ್ಲಿ ಅನೇಕ ವರ್ಷಗಳಿಂದ ಈ ಒಂದು ಪದ್ಧತಿಯನ್ನು ಮಾಡಿಕೊಂಡು ಬರ್ತಿದ್ದೇವೆ. ಅದೇ ತರ ಈ ವರ್ಷ 30ನೇ ವರ್ಷ ಬಹಳ ಸಂಭ್ರಮದಿಂದ ಆಚರಿಸಿದ್ದೇವೆ. ಎಲ್ಲ ಮಕ್ಕಳು ಬಂದಿದ್ದಾರೆ. ಹಾಗೆ ಬಂದಂತಹ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಹಾರೈಸ್ತೇವೆ. ನಮಸ್ಕಾರ. ನನ್ನ ಹೆಸರು ವಿದ್ವಾನ್ ದೀಪಕ್ ಕುಮಾರ್. ನಮ್ಮ ಸಂಸ್ಥೆ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು. ಇದು 30 ವರ್ಷಗಳಿಂದ ಇಲ್ಲಿ ಪುತ್ತೂರಿನಲ್ಲಿ ನೃತ್ಯ ತರಬೇತಿ ನೀಡುತ್ತಾ ಬರ್ತಿದೆ. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.